ನಮ್ಮ ಪ್ರಕೃತಿ ಕೌತುಕದ ಮೂಟೆ. ನಾವು ನಿರೀಕ್ಷಿಸಲು ಸಾಧ್ಯವೇ ಇಲ್ಲದಂತಹ ಘಟನೆಗಳು ಇಲ್ಲಿ ನಿರಂತರ ನಡೆಯುತ್ತಲೇ ಇರುತ್ತದೆ. ಅದಕ್ಕೆ ಸಾಕ್ಷಿ ಈ ಬೆಂಕಿಯುಗುಳುವ ಹೊಂಡ. ಪ್ರಕೃತಿಯಲ್ಲಿ ಹಲವು ವಿಚಿತ್ರ ಘಟನೆಗಳು ನಡೆಯುತ್ತಲೇ ಇರುತ್ತದೆ. ಕೆಲವೊಮ್ಮೆ ಪ್ರಕೃತಿಯಲ್ಲಿ ನಡೆಯುವ ವೈಚಿತ್ರ್ಯಗಳು ಅದೆಷ್ಟೋ ವರ್ಷಗಳ ತನಕ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿರುತ್ತದೆ. ಅಂತಹ ಒಂದು ವಿಚಿತ್ರ ತಾಣ ಇಲ್ಲಿದೆ. ಇದು ಅಂತಿಂತ ಜಾಗವಲ್ಲ, ಬೆಂಕಿ ಹೊಂಡ. ಹೌದು ವೀಕ್ಷಕರೇ, ವಿಶಾಲ ಭೂಮಿಯ ನಡುವೆ ಬಿದ್ದ ಬೃಹತ್ ಹೊಂಡವಿಲ್ಲಿ ಬೆಂಕಿಯುಗುಳುತ್ತಿದೆ. ಇದು ಅಂತಿಂತ ಬೆಂಕಿಯಲ್ಲ, ಭಯಾನಕ ಬೆಂಕಿ. ಇದನ್ನು ಇದುವರೆಗೆ ಯಾರಿಂದಲೂ ತಡೆಯಲು ಸಾಧ್ಯವೇ ಆಗಿಲ್ಲ. ಹಾಗಂತ ಈ ಬೆಂಕಿಗೆ ಇಂದು ನೆನ್ನೆಯ ಇತಿಹಾಸವಿಲ್ಲ. ಈ ಬೆಂಕಿಯ ರಹಸ್ಯ ತಿಳಿಯಬೇಕಾದರೆ ಬರೋಬ್ಬರಿ 45ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಸಾಗಬೇಕು. ಭೂಮಿಯನ್ನು ಸ್ವರ್ಗ ಎನ್ನುತ್ತೇವೆ ನಾವು, ಆದರೆ ಈ ಜಾಗ ಮಾತ್ರ ಎಲ್ಲರ ಬಾಯಲ್ಲೂ ನರಕದ ಬಾಗಿಲು ಎಂದು ಕರೆಸಿಕೊಳ್ಳುತ್ತದೆ. ಇಂತಹ ವಿಚಿತ್ರ ಸ್ಥಳ ಇರುವುದು ತುರ್ಕಮನಿಸ್ತಾನದ ದರ್ವೇಜ್ ಎಂಬಲ್ಲಿ. ಇದನ್ನು ಇಂಗ್ಲಿಷ್ನಲ್ಲಿ ಡೋರ್ ಟು ಹೆಲ್ ಮತ್ತು ಗೇಟ್ಸ್ ಆಫ್ ಹೆಲ್ ಎಂದು ಕರೆಯಲಾಗುತ್ತದೆ. ಅಸಲಿಗೆ ಈ ಬೆಂಕಿಗೆ ಕಾರಣ ಭೂಮಿಯೊಳಗಿನ ಮಿಥೇನ್. 1971ರಿಂದ ಇಲ್ಲಿ ನಿರಂತರ ಬೆಂಕಿ ಉರಿಯುತ್ತಿದೆ. ಸದ್ಯ ಈ ಸ್ಥಳ ತುರ್ಕಮಿನಿಸ್ತಾನದ ದೊಡ್ಡ ಟೂರಿಸ್ಟ್ ಸ್ಪಾಟ್ ಕೂಡ ಆಗಿದೆ. ಈ ಸ್ಥಳವನ್ನು ಭೇಟಿ ನೀಡಲು ನೀವು ತುರ್ಕಮನಿಸ್ತಾನದ ದರ್ವೇಜ್ಗೆ ಪ್ರಯಾಣ ಬೆಳೆಸಬೇಕು.